ಸುಳ್ಯ ನಗರ ಪ್ರದೇಶ ಜ್ವಲಂತ ಸಮಸ್ಯೆಗಳ ಆಗರವಾಗಿದೆ. ಒಳಚರಂಡಿ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ನಗರದ ಕೊಳಚೆ ನೀರು ಪಯಸ್ವಿನಿ ನದಿ ಒಡಲು ಸೇರ್ತಾ ಇರೋದು, ಕಲ್ಚರ್ಪೆಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳ ನಗರ ಸುಳ್ಯ ಹಲವು ವರ್ಷಗಳಿಂದ ಚರ್ಚೆಯಾಗ್ತಾ ಇರುವ ಸಮಸ್ಯೆಗಳು ಕೇವಲ ಚರ್ಚೆಯ ವಿಷಯವಾಗಿ ಉಳಿದುಕೊಂಡಿದೆ. ಸುಳ್ಯ ನಗರ 20 ವಾರ್ಡ್ಗಳಿಂದ ಕೂಡಿ ವೇಗವಾಗಿ ಅಭಿವೃದ್ಧಿಯಾಗ್ತಾ ಇರುವ ನಗರ. ಆದರೆ ಅಭಿವೃದ್ಧಿ ಆಗುವುದಕ್ಕಿಂತ ಹೆಚ್ಚಿನ ಸಮಸ್ಯೆಗಳ ಪಟ್ಟಿ ಸುಳ್ಯ ನಗರದಲ್ಲಿದೆ. ಈಗಾಗಲೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಘೋಷಣೆಯಾಗಿದೆ. ಹಲವು ವರ್ಷಗಳಿಂದ ಎಲ್ಲಾ ಸಮಸ್ಯೆಗಳು ನಗರದ ಜನತೆಯನ್ನ ಕಾಡ್ತಾ ಇದೆ. ಸುಳ್ಯ ನಗರ ವ್ಯಾಪ್ತಿಯ ಜನರ ನೀರಿನ ದಾಹ ನೀಗಿಸೋದು ಪಯಸ್ವಿನಿ ನದಿ. ಈ ಜೀವನದಿ ದಿನದಿಂದ ದಿನಕ್ಕೆ ಮಲಿನಗೊಳ್ತಾ ಇದೆ. ಕಾನತ್ತಿಲ ಎಂಬಲ್ಲಿ ನಗರದ ಎಲ್ಲಾ ಕೊಳಚೆ ನೀರು ಕಂದಡ್ಕ ಹೊಳೆಗೆ ಬಂದು ಸೇರ್ತಾ ಇದೆ. ಚರಂಡಿಯಿಂದ ಹರಿದು ಬರುವ ಕೊಳಚೆ ನೀರು ಜಲಧಾರಿಯಾಗಿ ಹೊಳೆಗೆ ಬೀಳ್ತಾ ಇದೆ. ಈ ಕೊಳಚೆ ನೀರು ನಿಧಾನವಾಗಿ ಹರಿದು ಪಯಸ್ವಿನಿ ನದಿಯ ನೀರಿನೊಂದಿಗೆ ಸೇರಿಕೊಳ್ತಾ ಇದೆ. ಕಂದಡ್ಕ ಹೊಳೆಯಲ್ಲಿ ಈಗ ಸಂಪೂರ್ಣ ಕೊಳಚೆ ನೀರು ತುಂಬಿದೆ. ಅಲ್ಲಲ್ಲಿ ಹೊಂಡಗಳಲ್ಲಿ ಕೊಳಚೆ ನೀರು ಮತ್ತು ತ್ಯಾಜ್ಯಗಳು ಶೇಖರಣೆಗೊಂಡು ಪರಿಸರವಿಡೀ ದುರ್ನಾಥ ಬೀರ್ತಾ ಇದೆ. ದಿನದ 24 ಗಂಟೆಯೂ ಈ ರೀತಿಯಲ್ಲಿ ತ್ಯಾಜ್ಯ ನೀರು ಸೇರಿ ಹೊಳೆಯು ಚರಂಡಿಯಾಗ್ತಾ ಇದೆ. ಕೊಳಚೆ ನೀರು ಹರಿದು ಮಲಿನಗೊಳ್ತಾ ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಮತ್ತೆ ಹರಡಬಹುದು ಎಂಬ ಆತಂಕ ಉಂಟಾಗಿದೆ. ಸುಳ್ಯ ನಗರಾಡಳಿತಕ್ಕೆ ನಗರದಲ್ಲಿ ಬೀಳುವ ಕಸಗಳನ್ನ ಎಲ್ಲಿ ವಿಲೇವಾರಿ ಮಾಡಬೇಕು ಎನ್ನುವುದು ದೊಡ್ಡ ಸಮಸ್ಯೆಯಾಗಿತ್ತು. ನಗರದ ಹೊರವಲಯದ ಕಲ್ಚರ್ಪೆಯಲ್ಲಿ ತ್ಯಾಜ್ಯಗಳನ್ನು ಹಾಕುವ ಸಲುವಾಗಿ ತ್ಯಾಜ್ಯ ಘಟಕಗಳನ್ನ ಮಾಡಿ ನಗರದ ಕಸವನ್ನ ತೆಗೆದುಕೊಂಡು ಹೋಗಿ ಸುರಿಯಲಾಯಿತು. ಆದರೆ ದಿನದಿಂದ ದಿನಕ್ಕೆ ಅಲ್ಲಿ ಸಮಸ್ಯೆ ಹೆಚ್ಚತೊಡಗಿತ್ತು. ನಗರದ ಕಸವನ್ನ ಸುರಿಯಲು ಜಾಗ ಸಾಕಾಗದಿದ್ದಾಗ ಮತ್ತು ಸರಿಯಾಗಿ ವಿಲೇವಾರಿಯಾಗದೆ ಸಮಸ್ಯೆ ಉದ್ಭವವಾಯಿತು. ತ್ಯಾಜ್ಯ ಘಟಕಕ್ಕೆ ಸುರಿದ ಲಕ್ಷಾಂತರ ರೂಪಾಯಿ ತ್ಯಾಜ್ಯದೊಂದಿಗೆ ಮಣ್ಣು ಪಾಲಾಯಿತು. ಸುಳ್ಯ ನಗರದ ಜನತೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇಲ್ಲಿವರೆಗೂ ಆಗಿಲ್ಲ. ಪಯಸ್ವಿನಿ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾದ ಬಳಿಕ ನದಿಗೆ ಅಡ್ಡಲಾಗಿ ಕೃತಕ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ. ಈ ಕೃತಕ ಅಣೆಕಟ್ಟು ನಿರ್ಮಾಣ ಮಾಡುವ ಕಾರ್ಯ ಪ್ರತಿ ವರ್ಷ ನಡೀತಲೇ ಇದೆ. ಶಾಶ್ವತ ಅಣೆಕಟ್ಟು ನಿರ್ಮಾಣ ಮಾಡಲು ಇಲ್ಲಿವರೆಗೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಸಾಧ್ಯವಾಗಿಲ್ಲ. ಸುಳ್ಯ ನಗರದ ಹೋಟೆಲ್ಗಳ, ಚಿಕನ್ ಸೆಂಟರ್ಗಳ, ಮೀನು ಮಾರಾಟ ಮಳಿಗೆಗಳ, ಹಾಸ್ಟೆಲ್, ಆಸ್ಪತ್ರೆಗಳ ತ್ಯಾಜ್ಯ ತೆರೆದ ಚರಂಡಿಯಲ್ಲಿ ಹರಿದು ಸಾರ್ವಜನಿಕರ ಆರೋಗ್ಯಕ್ಕೆ ಮಾರಕವಾಗ್ತಾ ಇದೆ ಎಂಬ ಕಾರಣಕ್ಕಾಗಿ ಸುಳ್ಯಕ್ಕೆ ಒಳಚರಂಡಿ ಯೋಜನೆ ಮಂಜೂರಾಯಿತು. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಯ ಕಾಮಗಾರಿ ಪೂರ್ಣಗೊಂಡಿತ್ತು. ಆದರೆ ಈ ಒಳಚರಂಡಿಯನ್ನ ಸಮರ್ಪಕ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರದೇ ಇರೋದ್ರಿಂದ ನಗರದ ಕೊಳಚೆ ಎಲ್ಲ ತೆರೆದ ಚರಂಡಿಯಲ್ಲೇ ಹರಿದು ಹಿಂದಿನಂತೆಯೇ ಕಾನತ್ತಿಲ ಬೈಲ್ನ ಮೂಲಕ ಕಂದಡ್ಕ ಹೊಳೆ ಸೇರ್ತಾ ಇದೆ. ಒಳಚರಂಡಿ ಯೋಜನೆ, ಶಾಶ್ವತ ಕುಡಿಯುವ ನೀರಿನ ಯೋಜನೆ, ಆಶ್ರಯ ಯೋಜನೆ, ಈ ಎಲ್ಲ ಯೋಜನೆಗಳನ್ನ ಒಂದು ರೀತಿಯಲ್ಲಿ ಜನರಿಗೆ ಮುಟ್ಟಿಸುವಲ್ಲಿ ವಿಫಲವಾಗಿದೆ ಅಂತ ಹೇಳಬಹುದು. ಇದು ಜನಪ್ರತಿನಿಧಿಗಳು ನಾವು ವಿರೋಧ ಪಕ್ಷವಾಗಿದ್ದುಕೊಂಡು ನಾವು ವಿರೋಧ ಪಕ್ಷದ ಸದಸ್ಯರು ಅವರಿಗೆ ಎಷ್ಟೇ ಎಚ್ಚರಿಸಿದರೂ ಕೂಡ ಅದರ ಬಗ್ಗೆ ಬಹಳಷ್ಟು ಶ್ರಮವಹಿಸಿ ಅವರಿಗೆ ಅದು ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು ಕೂಡ ಒಂದು ದಕ್ಷವಾದಂತಹ ಆಡಳಿತ ಮಾಡುವಲ್ಲಿ ಈಗಿನ ಆಡಳಿತ ವೈಫಲ್ಯ ಆಗಿದೆ. 15 ವರ್ಷಗಳ ಹಿಂದೆ ಸುಳ್ಯ ನಗರಕ್ಕೆ ಒಳಚರಂಡಿ ಯೋಜನೆ ಮಂಜೂರಾಗಿ ಕಾಮಗಾರಿ ಕೂಡ ಪೂರ್ಣಗೊಂಡಿತ್ತು. ಕೆಲವು ವರ್ಷ ಕಳೆದು ಬಳಿಕ ಸುಮಾರು 60ರಷ್ಟು ತ್ಯಾಜ್ಯ ಸಂಪರ್ಕಗಳನ್ನು ಒಳಚರಂಡಿಗೆ ನೀಡಲಾಯಿತು. ಅದು ಕೂಡ ಅಲ್ಲಲ್ಲಿ ಮ್ಯಾನ್ ಹೋಲ್ಗಳಲ್ಲಿ ತುಂಬಿ ಮೇಲೆ ಬಂದು ಹೊರಗೆ ಧುಮುಕಿ ದುರ್ನಾಥವನ್ನ ಸಹಿಸಲು ಸಾಧ್ಯವಾಗದೆ ನಗರ ಪಂಚಾಯಿತಿ ಅದನ್ನು ಶುದ್ಧೀಕರಿಸುವ ಪ್ರಕ್ರಿಯೆಗಳು ಕೂಡ ನಡೆಸಿತು. ಈ ಬಗ್ಗೆ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಂ ವೆಂಕಪ್ಪಗೌಡ ಪ್ರತಿಕ್ರಿಯೆ ನೀಡಿ, ಸುಳ್ಯ ನಗರ ಪಂಚಾಯತ್ ಕಳೆದ 3 ಅವಧಿಯಲ್ಲಿ ಬಿಜೆಪಿ ಆಡಳಿತ ವಹಿಸಿದೆ. ಹಲವು ವರ್ಷಗಳಿಂದ ಹಲವಾರು ಸಮಸ್ಯೆಗಳು ನಗರದ ಜನತೆಯನ್ನ ಕಾಡ್ತಾ ಇದೆ. ಒಳಚರಂಡಿ ವ್ಯವಸ್ಥೆ ಅವೈಜ್ಞಾನಿಕವಾಗಿದೆ. ಒಳಚರಂಡಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ವೆಟ್ವೆಲ್ಗಳು ಪಾಳು ಬಿದ್ದಿವೆ. ಲಕ್ಷಾಂತರ ಅನುದಾನ ಈಗ ನೀರು ಪಾಲಾಗಿದೆ. ನಗರದಲ್ಲಿ ಸಮಸ್ಯೆಗಳು ಬಂದಾಗ ರಾಜಕಾರಣ ಬಿಟ್ಟು ಕೆಲಸ ಮಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವವರು ಯಾರು ಎಂದು ಪ್ರಶ್ನಿಸಿದ್ರು. ಕೋಟ್ಯಾಂತರ ಹಣ ಇವತ್ತು ಕಸದ ರೀತಿಯಲ್ಲೇ ಬಹುಶಃ ಅದು ಪೋಲಾಗಿರತಕ್ಕಂಥದನ್ನ ನಮಗೆ ಕಾಣ್ತಾ ಇದೆ. ಇಲ್ಲಿ ಇರತಕ್ಕಂತ ಏನು ಕಸ ದಂಪ್ ಮಾಡ್ತೇವೆ ಇದಕ್ಕೆ ಯಾವ ವ್ಯವಸ್ಥೆನೂ ಇಲ್ಲ. ಎರೆಹುಳ ಘಟಕ ಅಂತ ನಾವು ಕಾಣ್ತಾ ಇದ್ದೇವೆ. ಎರೆಹುಳ ಘಟಕದಲ್ಲಿ ಹೋಗ್ಲಿಕ್ಕೇನೆ ದಾರಿ ಇಲ್ಲದಂತ ಪರಿಸ್ಥಿತಿ ಆಗಿ ಅಲ್ಲಿ ಕಸವನ್ನೇ ಸಂಪೂರ್ಣವಾಗಿ ದಂಪು ಮಾಡತಕ್ಕಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ಸಂಪೂರ್ಣವಾಗಿ ನಗರಾಡಳಿತ ವೈಫಲ್ಯ ಆಗಿದೆ ಅನ್ನುವಂಥ ನಮಗೆ ಕಾಣ್ತಾ ಇದೆ. ಪದ್ಮನಾಭ, V4 News 24/7 ಸುಳ್ಯ.